ಬಡ ಮಹಿಳೆಯರ ಸಾಲ ಮನ್ನಾಕ್ಕೆ ಆಗ್ರಹಿಸಿ ಹಾಗೂ ಮೈಕ್ರೋ ಫೈನಾನ್ಸ್ಗಳ ಅವ್ಯವಹಾರ ದೌರ್ಜನ್ಯಗಳ ವಿರುದ್ಧ ಫೆಬ್ರವರಿ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಸಾಲ ಸಂತ್ರಸ್ತ ಮಹಿಳೆಯರ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಜಿಲ್ಲೆಯಿಂದ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಅಧ್ಯಕ್ಷ ಬಿಎಂ ಭಟ್ ತಿಳಿಸಿದ್ದಾರೆ। ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ಪ್ರತಿಭಟನೆಯಲ್ಲಿ ಫೈನಾನ್ಸ್ಗಳು ಕಾನೂನು ಉಲ್ಲಂಘನೆ ಮಾಡುವ ವ್ಯವಹಾರಗಳನ್ನು ಸ್ಥಗಿತಗೊಳಿಸಲು ಒತ್ತಾಯ ಹಾಗೂ ಸರ್ಕಾರ ಈ ಫೈನಾನ್ಸ್ಗಳನ್ನು ಮುಟ್ಟುಗೋಲು ಹಾಕಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದೆಂದು ತಿಳಿಸಿದರು। ಮೈಕ್ರೋ ಫೈನಾನ್ಸ್ಗಳು ಈ ಯೋಜನೆಯ ಜಾರಿಯ ಹೆಸರಲ್ಲಿ ಬಡ್ಡಿ ವ್ಯವಹಾರ ಉದ್ದೇಶವನ್ನ ಇರಿಸಿ ಸಿಕ್ಕಾಪಟ್ಟೆ ಸಾಲ ನೀಡಿ ಮಹಿಳೆಯರಿಗೆ ಸಾಲ ಮರುಪಾವತಿ ಮಾಡದ ರೀತಿಯಲ್ಲಿ ಸಾಲದ ಕೂಪಕ್ಕೆ ತಳ್ಳಿದೆ। ಇನ್ನೊಂದೆಡೆ ಯೋಜನೆಯ ಉದ್ದೇಶ ಮರೆತು ಆರ್ಬಿ ಲೈಸೆನ್ಸ್ಗಳನ್ನು ಉಲ್ಲಂಘಿಸಿ ಕೈ ಸಾಲದ ರೂಪದಲ್ಲಿ ಯಾವುದೇ ಆಧಾರ ಇಲ್ಲದೆ ವೈಯಕ್ತಿಕ ಸಾಲ ನೀಡಿ ಒಂದೆಡೆ ದೇಶಕ್ಕೆ ಇನ್ನೊಂದೆಡೆ ಜನತೆಗೂ ಮೋಸ ಮಾಡಿದೆ। ಆದ್ದರಿಂದ ಬಡ ಮಹಿಳೆಯರು ಸಾಲ ಮರುಪಾವತಿಸಬೇಕಾದ ಅಗತ್ಯ ಇರುವುದಿಲ್ಲ। ಇದು ರಿಸರ್ವ್ ಬ್ಯಾಂಕ್ ತನಿಖೆ ನಡೆಸಿ ಆದೇಶ ಮಾಡಬೇಕಿದೆ ಎಂದು ಹೇಳಿದರು। ಈ ಬಡ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡ್ತಾ ಇರುವಂತದ್ದು ಈ ಸಾಲ ಇವತ್ತು ಕಟ್ಟಲಿಕ್ಕೆ ಆಗದಂತ ಸ್ಥಿತಿಗೆ ಬಂದಿದೆ। ನಮ್ಮ ಸರ್ಕಾರದ ಕೆಲವು ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳಿಂದಾಗಿ ಇವತ್ತು ಕನಿಷ್ಠ ಕೂಲಿ ಕೂಡ ನಿಗದಿಯಾಗದೆ ಕನಿಷ್ಠ ಕೂಲಿ ಕೂಡ ಜಾರಿಯಾಗದೆ ಇವತ್ತು ಖರೀದಿ ಶಕ್ತಿ ಕಡಿಮೆಯಾಗಿ ಸಾಲದ ಸುಳಿಗೆ ಬೀಳುವಂತಾಗಿದೆ। ಈ ಸಾಲಗಳು 2011ರಿಂದ ಮಹಿಳಾ ಸಬಲೀಕರಣದ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಬಂದಾಗ ಈ ಮೈಕ್ರೋ ಫೈನಾನ್ಸ್ಗಳು ಅದನ್ನು ಬಡ್ಡಿ ದಂಧೆಯನ್ನಾಗಿಸಿದರು। ನಿಜವಾಗಿ ಕೂಡ ಅದು ಮಹಿಳಾ ಸಬಲೀಕರಣ ಯೋಜನೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಪ್ರಾರಂಭ ಆದಂತಹ ಈ ಮಹಿಳಾ ಸಬಲೀಕರಣ ಮೊಹಮ್ಮದ್ ಯೂನುಸ್ ಅಂತೇಳುವರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಸಿಕ್ಕಿದೆ। ಅದನ್ನು 2011ರಲ್ಲಿ ಇಲ್ಲಿ ಜಾರಿ ಮಾಡಿ ಕಂಪನಿಗೆ ಜವಾಬ್ದಾರಿ ಕೊಟ್ಟು ಈ ಕಂಪನಿಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ MFI ಅಂತ ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿದೆ। ಈ MFI ಅವರು ಲೈಸೆನ್ಸ್ ಕೊಡೋದು ಈ ಕಂಪನಿಯ ಅಂಡರ್ಲಿ ಕೆಲಸ ಮಾಡಬೇಕು। ಈಗ ಉದಾಹರಣೆ BSS ಮೈಕ್ರೋ ಫೈನಾನ್ಸ್ ಒಂದಿದೆ, ಅದು ಮಹೇಂದ್ರ ಕಂಪನಿಯ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಮಂಜುನಾಥ್, ಸಹ ಕಾರ್ಯದರ್ಶಿ ಗಣೇಶ್ ಪ್ರಸಾದ್, ತಾಲೂಕು ಘಟಕಾಧ್ಯಕ್ಷ ಕೇಶವಗೌಡ ಉಪಸ್ಥಿತರಿದ್ದರು।